ನಮಸ್ಕಾರ ವೀಕ್ಷಕರೇ, ಟಿಡಿ ತಲಪಡಿ ಲಾಗ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಂಗಳೂರಿನ ಬಸವನಗುಡಿಯಲ್ಲಿ ಇದ್ದೇವೆ. ಯಾಕಂದರೆ ದೀಪಾವಳಿಯ ಹಾಗೂ ದೀಪಾವಳಿಯ ಶುಭಾಶಯ ಕೂಡ. ನೋಡಿ, ನಾವು ನಮ್ಮ ಜೋಸ್ತಿಯ ಅಂಗಡಿಗೆ ಬಂದಿದ್ದೇವೆ. ನೋಡಿ, ಈಗ ಅವರ ಅಂಗಡಿ ಒಳಗೆ ಹೋಗುವ ಏರಲಿಕ್ಕೆ ನೋಡಿ, ನಾವು ಮತ್ತು ನನ್ನ ಮಗ ಒಟ್ಟಿಗೆ ಬಂದಿದ್ದೇವೆ ಮಂಗಳೂರಿಗೆ. ಯಾಕಂದರೆ ನಿನ್ನೆ ದೀಪಾವಳಿಯ ಅಂಗಡಿ ಪೂಜೆಯಲ್ಲಿತ್ತು, ಹಾಗೆ ನಮ್ಮ ಪೂಜೆಯಲ್ಲ, ಹಾಗೆ ನಮ್ಮ ಟೈಲರ್ ಮಿಷಿನ್ ಅದಕ್ಕೆಲ್ಲ ಪೂಜೆ ಇತ್ತು. ಹಾಗೆ ಅದರ ಮಾರನೇ ದಿನ ಅವರ ಹತ್ರ ಎಲ್ಲ ಮಾತಾಡಿಸಿ ಅವರಿಗೆಲ್ಲ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ಅದು ನಮ್ಮ ಯಜಮಾನರು ಕೊಟ್ಟದ್ದು. ಯಾವ ಥರ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ವಿಡಿಯೋ ಹಾಕ್ತೇನೆ, ಅದನ್ನು ನೋಡಿ ವೀಕ್ಷಕರೇ. ನಾವು ಈಗ ಬಸವನಗುಡಿಯ ನಮ್ಮ ಗೆಳೆಯರ ರೂಮಿಗೆ ಬಂದಿದ್ದೇವೆ. ನಮ್ಮ ಗೆಳೆಯರ ರೂಮಿನಲ್ಲಿ ರವಿರಾಜ್ ಆಚಾರ್ಯರು ಇದ್ದಾರೆ. ಹಾಗಾಗಿ ಅವರು ಕೆಲವೊಂದೊಂದು ಸರಿ ನಮ್ಮ ವ್ಲಾಗಿಗೆಲ್ಲ ಸಿಗ್ತಾರೆ. ಹಾಗಾಗಿ ನೋಡಿ, ಇವರ ಹತ್ರ ಕೇಳುವ, ನಿಮ್ಮ ಅಂಗಡಿ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ಹೇಳಿ ನೋಡುವ ವೀಕ್ಷಕರು. ರವಿರಾಜ್ ಅವರೇ, ನಿಮ್ಮದು ಅಂಗಡಿ ಪೂಜೆ ಎಷ್ಟೊತ್ತಾಗಿದೆ? ಎಷ್ಟು ಗಂಟೆಗೆ ಆಗಿದೆ ಹೇಳಿ ಇವರೇ. ನೀವು ನಾಚಿಕೆಲ್ಲ ಮಾಡಿ, ಒಂದು ಎಷ್ಟು ಗಂಟೆಗೆ ಆಗಿದೆ? 9:15 ಗಂಟೆಗೆ ಆಗಿದೆ. ಎಷ್ಟು ತುಂಬಾ ಜನ ಇದ್ರ? ತುಂಬಾ ಜನ ಇದ್ರ. ಎಂತೆಲ್ಲ ವಿಶೇಷತೆ ಇತ್ತು? ಪೂಜೆ ಮತ್ತೆ ಸ್ವೀಟ್ ಎಲ್ಲ ಏನೆಲ್ಲ ಇತ್ತು? ಪಟಾಕಿ ಎಲ್ಲ ತುಂಬಾ ಬಿಟ್ಟಿದ್ರ? ಮತ್ತೆ ಮನೆಯಲ್ಲೆಲ್ಲ ಹೇಗೆ ಇತ್ತು ದೀಪಾವಳಿ ಎಲ್ಲ? ಗೌಜ್ ಎಲ್ಲ ಇತ್ತಲ್ಲ. ಮತ್ತೆ ವಿಶೇಷ ಎಲ್ಲ ದೀಪಾವಳಿ ನಮ್ಮ ಮನೆಯಲ್ಲೆಲ್ಲ ಸೂಪರ್ ಆಗಿದೆ. ನೀವೆಲ್ಲ ನಮ್ಮ ವಿಡಿಯೋ ನೋಡ್ತೀರಿ, ನಿಮಗೆ ಆಗ ಗೊತ್ತಾಗ್ತದೆ ಹೇಗೆ ಆಗಿದೆ ಅಂತ ಹೇಳಿ. ಹ್ಯಾಪಿ ದೀಪಾವಳಿ ರವಿರಾಜರೇ. ಓಕೆ. ಏನಂದ್ರೆ ಇದು ಲಕ್ಷ್ಮೀ ಪೂಜೆ ಪ್ರಯುಕ್ತ ನಾವು ಮೆಷಿನ್ಗೆ ಪೂಜೆ ಎಲ್ಲ ಆಯ್ತು. ಹಾಗೆ ಇಲ್ಲಿ ಕಟಿಂಗ್ ಕ್ಲಾಸಿಗೆ ಬರ್ತಾ ಇದ್ದಾರೆ 3. ಹಾಗೆ ಅವರಿಗೆ ಸಿಹಿ ತಿಂಡಿನೊಂದಿಗೆ ನಾವೀಗ ಹಂಚಿ ತಿಂತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮಿತಾ ಆಚಾರ್ಯ. ಇವತ್ತಂದ್ರೆ ಲಕ್ಷ್ಮೀ ಪೂಜೆ ನಡೀತು. ಹಾಗೆ ಲಕ್ಷ್ಮೀ ಪೂಜೆಗೆ ನೋಡಿ ಈ ತರ ಶೃಂಗಾರ ಮಾಡಿ ಎಲ್ಲಾ ಪೂಜೆ ಮುಗ್ದೋಯ್ತು. ಹಾಗೆ ನಮ್ಮ ಈ ಮನೆಯಲ್ಲೇ ಇವಾಗ ಕಟಿಂಗ್ ಕ್ಲಾಸ್ ಮಾಡ್ತಿರೋದು. ಹಾಗಾಗಿ 3 ಕಟಿಂಗ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಎಲ್ರು ಸಿಹಿ ತಿಂಡಿಗಳನ್ನ ತಿಂದು ಇವಾಗ ಅವರ ಕೆಲಸದಲ್ಲಿ ಅವರಿಗೆ ತೊಡಗಿದ್ದಾರೆ. ನೋಡು, ಮುಂದೆ ಈ ಕ್ಲಾಸ್ ಅನ್ನ ನಾವು ಹಾಗೆ ಮುಂದುವರಿಸ್ತಾ ಇದ್ದೇವೆ. ನಾಲ್ಕರಿಂದ ಈಚೆ ನಾವು 1 ಇಂಚು ತೆಗಿಬೇಕು. ಅದು ಟಚ್ ಅಲ್ಲಿ 1/2 ಅರ್ಧ ಇಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಬೇಕು ಈ ಕೊಡಲಿ. ಆಮೇಲೆ ಅದರ ಉದ್ದ ಎಷ್ಟು ಕೊಟ್ಟದ್ದು 3.5 ಅಲ್ಲ, ಸ್ಟ್ರೈಟಿಗೆ 3.5ಗೆ ತೆಗೀರಿ. ಇಲ್ಲಿ ಬರ್ಬೇಕು 3.5. ಇಲ್ಲಿ ಮಧ್ಯಕ್ಕೆ ಸ್ವಲ್ಪ ಕೆಳಗೆ ಬರಲಿ, ಮಾರ್ಕ್ ಮಾಡಿ. ಆಮೇಲೆ ಅದನ್ನು ಸ್ಟ್ರೈಟ್ ಲೈನ್ ಎಳೆದು 3.5 ಮಾಡಬೇಕು. ನೆಕ್ಸ್ಟ್ ಇವರ ಹತ್ರ ಇದೀಗ ನೀವು ಇಡೋದಂದ್ರೆ ಇದಾಗಿದೆ, ಹುಕ್ಸ್ ಇದ್ದಾಗಿದೆ. ಇದು ಹುಕ್ಸ್ ಪಟ್ಟಿ ಅಲ್ವಾ? ಇದನ್ನ ನೀವು ಇಟ್ಟದ್ದು ಕರೆಕ್ಟ್ ಆಗಿದೆ. ಇಲ್ಲಿ ಮಾತ್ರ 1/4 ಇಂಚು ಬರ್ಬೇಕು. ಇದು ಉಂಟಲ್ಲ, ಇದು ತುಂಬಾ ಸಪುರ ಉಂಟು. ಇದು ಸ್ವಲ್ಪ ಇಲ್ಲಿ ನೀವು ಹೇಗೆ ಹಾಕಿದ್ರಲ್ಲ ಅದೇ ರೀತಿ ಬರ್ಬೇಕು, ಗೊತ್ತಾಯ್ತಲ್ಲ? ಅದು 1 ಲೈನ್ ಹಾಕಿ ಮತ್ತೆ ಇದು ಫೋಲ್ಡ್ ಮಾಡುದು ಹೇಗೆ ಗೊತ್ತಾ? ಇಲ್ಲಿ 1 ಇಂಚಷ್ಟು ಬಿಡ್ತೇವಲ್ಲ, ಇದು ಹೀಗೆ ಮಾಡಿ
ಇದು ಈ ತರ ಕೂಡ ಆಗ್ತದೆ, ನಾನು ಹೇಳಿಕೊಟ್ಟ ರೀತಿ ಕೂಡ ಆಗ್ತದೆ. ನೀವು ಸ್ವಲ್ಪ ಚೇಂಜ್ ಮಾಡಿದ್ರಿ ಅಲ್ವಾ, ಮೇಲಿಂದ ಇರ್ತದೆ. ಹೌದು, ಹೀಗೆ ಫೋಲ್ಡ್ ಮಾಡಿ ಹೀಗೆ ಬನ್ನಿ. ಹೀಗೆ ಸ್ವಲ್ಪ ಸಾಕುರ ಆಯ್ತು, ತೋರದಿಂದ ಬೆಳೆದ ಸಾಕು. ಸ್ವಲ್ಪ ಇದೇ ಲೆವೆಲ್ಗೆ ತಂದು 2.25 ಕೊಟ್ಟಲ್ಲ. ಇದು 2.25 ಇಲ್ಲಿ ಬರ್ತದೆ. ಆಮೇಲೆ ಅಲ್ಲಿ ಶೇಪ್ ಕೊಡುವಾಗ ಡಾಟ್ ಡಾಟ್ ತರ್ಬೇಕು ನೀವು. ಇದು ಡಾಟ್ ತಂದು ಮತ್ತೆ ಅದನ್ನು ದಾಖಲೆ ಕೊಟ್ರೆ ಆಯ್ತು. ದಪ್ಪ ಇದ್ರೆ ತರಬೇಕು. ಪವಿತ್ರ, ನಿಮ್ಗೆ ನನ್ನ ಕ್ಲಾಸ್ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ ಅಲ್ವಾ? ನೀವು ಅಂದ್ರೆ ಬ್ಲೌಸ್ ಮತ್ತೆ ಚೂಡಿದಾರ ಕಲಿಬೇಕನ್ನೋ ಉದ್ದೇಶದಿಂದ ಬರ್ತಿದ್ದೀರಿ. ಅಂದ್ರೆ ನಾನು ಹೇಳಿಕೊಡುದು ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದೆ. ಇದೀಗ ನೀವು ಬ್ಲೌಸ್ ಹೊಲಿತಿರೋದು, ಎಷ್ಟನೇ ಬ್ಲೌಸ್ ನೀವು ಹೊಲಿತಿರೋದು? ಮೂರನೇ ಬ್ಲೌಸ್ ಅಲ್ವಾ? ಹೌದು. ಹಾಗಾಗಿ ನೀವು ನಿಮ್ಮ ಬ್ಲೌಸ್ ಅನ್ನು ಹೊಲಿದು ನಿಮ್ಗೆ ಸರಿಯಾಗಿ ಅಳತೆ ಗೊತ್ತು ಅನ್ನೋ ನೀವೇ ಅಳತೆ ತೆಗೆದು ಹೊಲಿವಾಗೆ ಆಗ್ಬೇಕಲ್ವಾ? ಆ ರೀತಿ ಕಲಿಬೇಕಲ್ವಾ? ನಿಮ್ಗೆ ಖುಷಿ ಆಗ್ತದೆ ಅನ್ನೋದು ನನಗೆ ಖುಷಿ ಆಗ್ತದೆ. ನೆಕ್ಸ್ಟ್ ಶರಣ್ಯ, ಏನ್ ಮಾಡ್ತಿದ್ರ? ಮಾರ್ಕ್ ಮಾಡ್ತಿದ್ದೀರಲ್ಲ? ಓಕೆ. ನಿಮ್ಗೆ ಕ್ಲಾಸ್ ಅಂದ್ರೆ ಇವರು ಏನಂದ್ರೆ ಫಸ್ಟ್ ಏನು ಕಲಿಯದೆ ಬಂದಿರೋದು, ಮಿಷನ್ ತುಳಿಲಿಕ್ಕೂ ಗೊತ್ತಿರ್ಲಿಲ್ಲ ಅಲ್ವಾ? ಆದ್ರೂ ನಿಮ್ಮ ಯಾರ ಅಕ್ಕಪಕ್ಕದ ಮನೆಗೆ ಹೋಗಿ ಅಲ್ಲಿ ಮಿಷನ್ ತುಳಿತಿದ್ರಿ. ಆದ್ರೆ ಇವರು ಡೈರೆಕ್ಟ್ ನಾನು ಬ್ಲೌಸ್ ಕಲಿತೇನೆ ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ. ಅಷ್ಟು ಖುಷಿಯಿಂದ ಬಂದಿದ್ದಾರೆ, ನಾನು ಕಲಿಬೇಕನ್ನೋ ಉದ್ದೇಶದಿಂದ ಅಲ್ವಾ? ಆದ್ರೆ ನೋಡಿ, ಇದು ಎಷ್ಟನೇ ಬ್ಲೌಸ್ ನೀವು? 2ನೇ ಬ್ಲೌಸ್. ನಿಮ್ಗೆ ಅರ್ಥ ಆಗ್ತದಾ? ಸರಿಯಾಗಿ ಅರ್ಥ ಆಗ್ತದೆ. ನಿಮ್ಮ ಬ್ಲೌಸ್ ನೀವು ಹೊಲಿಯುವಂತಹ ಒಂದು ಸಾಧನೆ ಉಂಟು ನಿಮ್ಗೆ ಅಲ್ವಾ? ಓಕೆ, ಹಾಗೆ ಮುಂದುವರಿತಾ ಇದೆ. ಜಾತ್ರೆಗೆ ಮಧ್ಯಾಹ್ನ ಬರುವ 1 ಗಂಟೆ ಆಗ್ತದೆ. ಮತ್ತೆ ಮತ್ತೆ ಪಣಿಗೆ ಎಪ್ಪುದು ಆಂಡ ಬೊಕ್ಕ ಬೈಯದ ಕಟ್ಟು ಮಾಡ್ತೇವೆ. ಫುಲ್ ಆಗಿ ನೆತ್ತ ಬಾಕಿಂದ ತಗೊಂಡ ಮಧ್ಯ ಕಟ್ಟ